ಬಾಲಕಿಯೊಬ್ಬಳಿಗೆ ಫೋನ್ ನಂಬರ್ ಅನ್ನು ನೀಡಿ ಆಕೆಯ ಜೊತೆ ಸಲುಗೆಯನ್ನು ಬೆಳೆಸಲು ಯತ್ನಿಸಿದ ಬಸ್ ಕಂಡಕ್ಟರ್ ಬಾಗಲಕೋಟೆ ಗೊಳೆಗೊಡ್ಡ ತಾಲೂಕಿನ ಲಿಂಗಾಪುರ ಗ್ರಾಮದ ನಿವಾಸಿ 21ರ ಹರೆಯದ ಮಂಜುನಾಥ್ ವಿರುದ್ಧ ಇದೀಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಬಾಲಕಿಯ ತಾಯಿ ನೀಡಿದ ದೂರಿನಂತೆ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. 19 ನಂಬರದ ಬೋಂದಿಲ್ ಕಡೆಗೆ ಹೋಗುವ ಖಾಸಗಿ ಬಸ್ಸಿನಲ್ಲಿ ಆರೋಪಿ ಕಂಡಕ್ಟರ್ ಮಂಜುನಾಥ ಬಾಲಕಿಗೆ ಬಸ್ಸಿನಲ್ಲಿ ಬರುವ ವೇಳೆ ತನ್ನ ಮೊಬೈಲ್ ನಂಬರನ್ನು ನೀಡಿದ್ದ. ಇದನ್ನು ಅರಿತ ಬಾಲಕಿಯ ತಾಯಿ ನಿನ್ನೆ ರಾತ್ರಿ ಕಂಡಕ್ಟರ್ನ ಕೆನ್ನೆಗೆ ಬಾರಿಸಿದ್ರು. ಸಾರ್ವಜನಿಕರು ಕೂಡ ಥಳಿಸಿದ್ರು. ಅಲ್ಲದೆ ಈತನ ವಿರುದ್ಧ ಪೊಲೀಸ್ ಠಾಣೆಗೆ ದೂರನ್ನು ನೀಡಲಾಗಿತ್ತು. ಇದೀಗ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆರೋಪಿ ಕಂಡಕ್ಟರ್ನನ್ನ ಬಾಲಕಿ ತಾಯಿ ಥಳಿಸುವ ವಿಡಿಯೋ ಭಾರಿ ವೈರಲ್ ಆಗಿತ್ತು. ಒಂಜಿ ದಿನ ಬತ್ತನ ಬಾಲೆಗ್ ಬಸ್ ನಂಬರ್ ಕೊಡ್ತಾ ಸ್ಟೂಡೆಂಟ್ ನಾಕ್ ಬರ್ತಾರೆ ದಿನ ಡೈಲಿ